ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್, ಶಿವಸುಂದರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಅದೇ ನಾವು ಪಾದ್ರಿ ಸ್ಟ್ಯಾನ್ ಸ್ವಾಮಿಯವರ ಈ ಒಂದು ಏನು ಕಸ್ಟಡಿ ಸಾವಿನ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಈ ಒಂದು ಸಾವಿನ ಬಗ್ಗೆ ಇಡೀ ಜಗತ್ತಿನಲ್ಲಿ ಎದ್ದಿರುವಂಥ ಧ್ವನಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಸರ್ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು ಒಂದು ಮೊದಲನೇದಾಗಿ ಈ ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಈ ಪಾದ್ರಿ ಸ್ಟ್ಯಾನ್ ಸ್ವಾಮಿ ಅವರನ್ನು ಏನು ಅವರು ಪ್ರಚೋದನೆಗೆ ಕಾರಣಕರ್ತರಾದರು, ಹಿಂಸೆಗೆ ಪ್ರಚೋದನೆಗೆ ಕಾರಣಕರ್ತರಾದರು ಅನ್ನುವಂಥ ನೆಲೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಸರ್. ಸೊ ಭೀಮಾ ಕೋರೆಗಾಂವ್ ಪ್ರಕರಣದ ಬಗ್ಗೆ ಒಂದಷ್ಟು ಸ್ವಲ್ಪ ಮಾಹಿತಿಗಳು ಮತ್ತು ಅದರ ಹಿನ್ನೆಲೆ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಮಾತಾಡಿದರೆ ಚೆನ್ನಾಗಿತ್ತು ಸರ್. ಖಂಡಿತ. ಈಗ ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಉಂಟು ಸರ್, ಕೇಳಿಸ್ತಾ ಉಂಟು. ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಎರಡು ಭಾಗ ಇದೆ. ಒಂದು ಅಸಲಿ ಪ್ರಕರಣ, ಎರಡನೇದು ನಕಲಿ ಪ್ರಕರಣ. ಭೀಮಾ ಕೋರೆಗಾಂವ್ನ ಅಸಲಿ ಪ್ರಕರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭೀಮಾ ಕೋರೆಗಾಂವ್ ಅನ್ನೋದು ಪೂನಾ ಹತ್ರ ಇರುವಂತಹ ಒಂದು ಹಳ್ಳಿ. ಅಲ್ಲಿ 1881ರಲ್ಲಿ ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತ ಯುದ್ಧದಲ್ಲಿ ದಲಿತರು ದಲಿತರು ಪೇಶ್ವೆಗಳ ಸೈನ್ಯದಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡ್ಲಿಲ್ಲ. ಆದ್ರಿಂದ ಬ್ರಿಟಿಷರ ಜೊತೆ ಸೇರ್ಕೊಂಡವರು ಬ್ರಾಹ್ಮಣೆಯರ ಪೇಶ್ವಾಶಾಹಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಅಲ್ಲಿ ಹುತಾತ್ಮರಾಗ್ತಾರೆ. ಅವರ ವೀರಾವೇಶದ ಹೋರಾಟದ ಕಾರಣಕ್ಕಾಗಿನೇ ಪೇಶ್ವೆಗಳು, ಬ್ರಾಹ್ಮಣಶಾಹಿ ಪೇಶ್ವೆಗಳು ಅಲ್ಲಿ ಸೋಲ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅಲ್ಲೊಂದು ದೊಡ್ಡ ಸ್ತೂಪವನ್ನ, ಅಲ್ಲಿ ಮಡಿದ ಸೈನಿಕರ ನೆನಪಿನಲ್ಲಿ ದೊಡ್ಡ ಸ್ತೂಪವನ್ನ ನಿಲ್ಲಿಸಲಾಗಿದೆ. 1927ರಲ್ಲಿ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಭೇಟಿ ನೀಡಿ ಇದು ದಲಿತರ ಬ್ರಾಹ್ಮಣಶಾಹಿ ವಿರುದ್ಧ ದಲಿತರ ಹೋರಾಟದ ಬೃಹತ್ ಸಂಕೇತ ಅಂತೇಳಿ ಅದನ್ನ ಇತಿಹಾಸವನ್ನ ಹೊರಗೆ ತರ್ತಾರೆ. ಅದಾದ ನಂತರದಲ್ಲಿ ವಿಶೇಷವಾಗಿ ಕಳೆದ 10-15 ವರ್ಷಗಳಿಂದ ದಲಿತ ಹೋರಾಟಗಾರರು ಅದು ಆದದ್ದು ಜನವರಿ 1ನೇ ತಾರೀಕು ಅಲ್ಲಿ ಆ ಘಟನೆ ನಡೆದದ್ದು. ಪ್ರತಿ ವರ್ಷ ಜನವರಿ 1ನೇ ತಾರೀಕು ಅಲ್ಲಿ ದೊಡ್ಡ ದಲಿತರ ಜಾತ್ರೆ ಸೇರುತ್ತೆ. ದಲಿತ ಅಸ್ಮಿತೆಯ ಜಾತ್ರೆ ಅಂತಾನೆ ಕರಿಬಹುದು. ಅದು ಪೇಶ್ವಾಶಾಹಿಗಳ ವಿರುದ್ಧ, ಬ್ರಾಹ್ಮಣಶಾಹಿಗಳ ವಿರುದ್ಧ ಮತ್ತು ಇವತ್ತು ನವಬ್ರಾಹ್ಮಣಶಾಹಿಗಳ ವಿರುದ್ಧ ನಡೀತಿರುವಂತ ದೊಡ್ಡ ಹೋರಾಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದರ ಭಾಗವಾಗಿ 2017ರ ಡಿಸೆಂಬರ್ 31ನೇ ತಾರೀಕು ಪೂನಾದ ಶನಿವಾರವಾಡ ಅಂತ ಪ್ರದೇಶದಲ್ಲಿ ಏಲ್ಗಾರ್ ಪರಿಷತ್ ಅಂತ ಒಂದು ಸಂಘಟನೆಯನ್ನ ಮಾಡಿಕೊಂಡು, ಏಲ್ಗಾರ್ ಪರಿಷತ್ ಅಂತಂದ್ರೆ ನಾವು ನಮ್ಮ ಜಾಗೃತಿಯನ್ನ ಕೂಗಿ ಹೇಳುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಅದನ್ನ ನಡೆಸ್ತೋರು ಯಾರಪ್ಪ ಅಂದ್ರೆ PB ಸಾವಂತ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು, ಕೋಲ್ಸೆ ಪಾಟೀಲ್ ಅಂತ ಹೇಳಿ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು, ಇಬ್ಬರೂ ಸೇರಿ ನವಪೇಶ್ವಾಶಾಹಿಗಳ ವಿರುದ್ಧ, ನವಬ್ರಾಹ್ಮಣಶಾಹಿಗಳ ವಿರುದ್ಧ ಒಂದು ದೊಡ್ಡ ಹೋರಾಟ ಅಂತ ಹೇಳಿ ಅಲ್ಲೊಂದು ದೊಡ್ಡ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತೇನು ಕಾರ್ಪೊರೇಟ್ ಮತ್ತು ಹಿಂದುತ್ವದ ದಾಳಿಯ ರೂಪದಲ್ಲಿ ನವಪೇಶ್ವಶಾಹಿ, ನವಬಂಡವಾಳಶಾಹಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ ಕರೆ ಕೊಡ್ತಾರೆ. ಇದು ಆಗುತ್ತೆ 2017ರ ಡಿಸೆಂಬರ್ 31ನೇ ತಾರೀಕು. ಇದಾದ ನಂತರ 2018ರ ಜನವರಿ 1ನೇ ತಾರೀಕು ಎಂದಿನಂತೆ ಭೀಮಾ ಕೋರೆಗಾಂವ್ ಹಳ್ಳಿನಲ್ಲಿ ದಲಿತರ ಒಂದು ದೊಡ್ಡ ಜಾತ್ರೆ. ಈ ಸಂದರ್ಭದಲ್ಲಿ ಅಲ್ಲೇನಾಗುತ್ತಪ್ಪ ಅಂತಂದ್ರೆ ಶಿವಾಜಿಯವರ ತಮ್ಮ ಸಂಭಾಜಿಯವರು ಔರಂಗಜೇಬನ ವಿರುದ್ಧದ ಹೋರಾಟದಲ್ಲಿ ಹತರಾಗಿದ್ದಾಗ ಅವರ ಮೃತದೇಹವನ್ನ ಗಾಯಕ್ವಾಡ್ ಅಂತ ಹೇಳಿ ಒಬ್ಬ ದಲಿತನಿಗೆ ಸಿಗುತ್ತೆ. ಆತ ಅದನ್ನ ತನ್ನ ಜಮೀನಿನಲ್ಲಿ ಅದನ್ನ ಹೂತಾಕಿರ್ತಾನೆ. ಅಲ್ಲೊಂದು ಸ್ಮಾರಕವೂ ಇರುತ್ತೆ. ಈ ಒಂದು ಅಂದ್ರೆ ದಲಿತರು ಒಬ್ಬ ಮರಾಠ ವೀರನನ್ನ ರಕ್ಷಿಸಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ಅದನ್ನ ಮರೆಸ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಸಂಭಾಜಿ ಮತ್ತು ಮಿಲಿಂದ್ ಏಕ್ಬೋಟೆ ಅಂತ ಹಿಂದುತ್ವವಾದಿ ಸಂಘಟನೆಗಳು ಯಾರಿದ್ದಾರೆ ಅವರಲ್ಲಿ ನಿರಂತರವಾಗಿ ಅದರ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ. ಮತ್ತು ಈ ದಲಿತರ ಅಸ್ಮಿತೆಯ ಜಾತ್ರೆ ಏನ್ ನಡೀತಾ ಇದೆ ಅಲ್ಲಿ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಈ ಸಂಭಾಜಿ ಬಿಡೆ ಮತ್ತು ಮಿಲಿಂದ್ ಏಕ್ಬೋಟೆ ಅವರು ನಿರಂತರವಾಗಿ ಪ್ರಯತ್ನಿಸ್ತಿರ್ತಾರೆ. ಈ ಸಂಭಾಜಿ ಬಿಡೆ ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆಗುವುದಕ್ಕೆ ಮುಂಚೆ ಈತನ್ನ ತನ್ನ ಗುರು ಅಂತ ಹೇಳಿ ಒಪ್ಪಿಕೊಂಡು ನಾನಿಲ್ಲಿ ಬಂದಿರೋದು ಸಂಭಾಜಿ ಬಿಡೆಯವರನ್ನ ಭೇಟಿ ಮಾಡುವುದಕ್ಕೆ ಅಂತ ಹೇಳಿ ಅವರ ಹಿಂದುತ್ವದ ರಾಜಕಾರಣಕ್ಕೆ ಸಂಪೂರ್ಣವಾಗಿ ಸಮ್ಮತಿಯನ್ನ ಮತ್ತು ಅನುಮೋದನೆಯನ್ನ ಸಮರ್ಥನೆಯನ್ನ ಕೊಟ್ಟಂತ ಸಂದರ್ಭ ಆಗಿತ್ತು. ಹೀಗಾಗಿ ಸಂಭಾಜಿ ಬಿಡೆ ಆ ಇಡೀ ವಲಯದಲ್ಲಿ ಹಿಂದುತ್ವ ಸಂಘಟನೆಯ ಪ್ರಮುಖ ನಾಯಕ. ಮಿಲಿಂದ್ ಏಕ್ಬೋಟೆ ಬಿಜೆಪಿಯ ಕಾರ್ಪೊರೇಟರ್ ಕೂಡ ಆಗಿದ್ದವರು. ಇವ್ರೇನ್ ಮಾಡ್ತಾರೆ 2018ರ ಜನವರಿ 1ನೇ ತಾರೀಕು ಜನರನ್ನ ಕರ್ಕೊಂಡೋಗಿ ದಾಳಿ ಮಾಡ್ತಾರೆ. ಅಲ್ಲಿ ದಲಿತರ ರ್ಯಾಲಿಗಳ ವಿರುದ್ಧ ದೊಡ್ಡ ಹಿಂಸಾಚಾರವನ್ನ ನಡೀತದೆ. ಈ ತರ ದಲಿತರ ರ್ಯಾಲಿ ಮೇಲೆ ನಡೆದಂತ ಹಿಂಸಾಚಾರವನ್ನ ವಿರೋಧಿಸಿ 2018ರ ಜನವರಿ 1, 2, 3 ಮಹಾರಾಷ್ಟ್ರ, ಇಡೀ ಮಹಾರಾಷ್ಟ್ರದಲ್ಲಿ ಮತ್ತು ದೇಶಾದ್ಯಂತನೂ ಕೂಡ ದೊಡ್ಡ ಪ್ರತಿಭಟನೆಗಳು ನಡೀತವೆ. ಪ್ರತಿಭಟನೆಗಳಲ್ಲಿ
ಹಿಂದುತ್ವವಾದಿ ಸಂಘಟನೆಗಳಿಗೂ ದಲಿತರಿಗೂ ಕೆಲವು ಕಡೆ ಮಾರಾಮಾರಿಗಳು ಆಗ್ತವೆ, ಹಲವಾರು ಬಂಧನಗಳಾಗ್ತವೆ. ಹೌದು. ಈ ಮಿಲಿಂದ್ ಏಕ್ಬೋಟೆ ಮತ್ತು ಸಾಂಬಾಜಿ ಬಿಡೆ ಇವರು ಈ ರೀತಿ ಮಾಡಿದಂತ ದಾಳಿಯನ್ನ ವಿರೋಧಿಸಿ ಜನವರಿ 1ನೇ ತಾರೀಕು ಒಂದು FIR ದಾಖಲೆ ಆಗುತ್ತೆ ಪೂನಾದ ಶನಿವಾರವಾಡತ್ತೆ. ಅದರ FIR ದಾಖಲೆ ಆದ ತಕ್ಷಣ ವಿಚಾರಣೆ ಕರೆಸಬೇಕು ಅಥವಾ ಬಂಧಿಸಬೇಕಲ್ಲ, ಅದರ ಮಿಲಿಂದ್ ಏಕ್ಬೋಟನಾಗ್ಲಿ ಸಾಂಬಾಜಿ ಬಿಡೆನಾಗ್ಲಿ ವಿಚಾರಣೆ ಕರೆಸೋದಿಲ್ಲ. ಜನವರಿ 8ನೇ ತಾರೀಕು ಒಬ್ಬ ABVP ಮುಖಂಡನ ನೇತೃತ್ವದಲ್ಲಿ ಇನ್ನೊಂದು FIR ದಾಖಲಾಗುತ್ತೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಇದರ ಹಿಂದೆ ಒಂದು ದೊಡ್ಡ ಸಂಚಿದೆ, ಇದು ಈ ದೇಶದಲ್ಲಿ ಸಂಚುವನ್ನ ಮತ್ತು ದೊಡ್ಡ ಭಯೋತ್ಪಾದನೆಯನ್ನ ಮಾಡುವುದಕ್ಕೆ ಸಂಚು ನಡೆದಿತ್ತು ಅಂತ ಇನ್ನೊಂದು FIR ದಾಖಲಾಗುತ್ತೆ. ಈ ನಡುವೆ ಜೂನ್ ತಿಂಗಳ ತನಕ ವಿಶೇಷವಾದ್ದೇನು ನಡೆಯೋದಿಲ್ಲ. ಜೂನ್ ನಲ್ಲಿ ಫಸ್ಟ್ ಭೀಮಾ ಕೊರೆಗಾಂವ್ ಪ್ರಕರಣ, ಇದು ನಕಲಿ ಪ್ರಕರಣ ಈಗ ಶುರುವಾಗುತ್ತೆ. ಇವರ ತನಕ ನಾನು ಹೇಳಿದ್ದು ಅಸಲಿ ಪ್ರಕರಣ. ನಕಲಿ ಪ್ರಕರಣ ಏನಪ್ಪಾ ಅಂತಂದ್ರೆ ಭೀಮಾ ಕೊರೆಗಾಂವ್ ಜಾತ್ರೆಯಲ್ಲಿ ನಡೆದಂತ ಹಿಂಸಾಚಾರದ ಹಿಂದೆ ಮಾವೋವಾದಿಗಳಿದ್ದಾರೆ. ಈ ಮಾವೋವಾದಿಗಳು ಈ ಹಿಂಸಾಚಾರವನ್ನ ಬಳಸಿಕೊಂಡು ನರೇಂದ್ರ ಮೋದಿ ಅವರನ್ನ ರಾಜೀವ್ ಗಾಂಧಿಯನ್ನ ಕೊಂದ ರೀತಿಯಲ್ಲೇ ಕೊಲ್ಲುವುದಕ್ಕೆ ಒಂದು ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತಂದ್ಬಿಟ್ಟು ಆಗಿದ್ದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದ ಅಡಿನಲ್ಲಿ ಒಂದು ಮಹಾರಾಷ್ಟ್ರದ ಪೊಲೀಸರು ಒಂದು ಕಂಚಿನ ಕಥೆಯನ್ನ ಹೇಳ್ತಾರೆ. ಅದನ್ನ ನಿರೂಪಿಸುವುದಕ್ಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕೆಲವು ರೈಡ್ಗಳು ಮಾಡ್ತಾರೆ. ಆ ರೈಡ್ ಮಾಡಿದವ್ರು ಯಾರ ಮೇಲೆ ಅಂತಂದ್ರೆ ಯಾರು ಇದುವರ ತನಕ ದಲಿತರ ಪರವಾಗಿ ಬಡವರ ಪರವಾಗಿ ಧ್ವನಿಯನ್ನ ಎತ್ತಾ ಇದ್ರು ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳ ಮೇಲೆ ದೊಡ್ಡ ರೀತಿಯಲ್ಲಿ 2018ರ ಜೂನ್ ನಲ್ಲಿ ದಾಳಿ ಮಾಡ್ತಾರೆ. ಅದರಲ್ಲಿ ಶೋಮಾ ಸೇನ್, ಸುಧೀಂದ್ರ ಗಾಡ್ಲಿಂಗ್, ಸುಧೀರ್ ಧವಾಲೆ, ಅರುಣ್ ಫೆರೇರಾ, ವೆರ್ನನ್ ಗೋನ್ಸಾಲ್ವಿಸ್ ಅಂತ 5 ಜನರು ಅರೆಸ್ಟ್ ಆಗ್ತಾರೆ. ಇವರೆಲ್ಲರೂ ಕೂಡ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳು ಮತ್ತು ದಲಿತ್ ರಿಪಬ್ಲಿಕನ್ ಪಾರ್ಟಿಯ ಕಾರ್ಯಕರ್ತರು ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಂತೆ. ಇಲ್ಲಿಂದ ಆಚೆಗೆ ಭೀಮಾ ಕೊರೆಗಾಂವ್ ಬೇರೆನೆ ರೂಪ ತಳ್ಕೊಂಡ್ಬಿಡ್ತದೆ. ಅಂದ್ರೆ ಆ 2018ರ ಜನವರಿ 1ಕ್ಕೆ ಏನ್ ನಡೀತು ಭೀಮಾ ಕೊರೆಗಾಂವ್ ಗ್ರಾಮದಲ್ಲಿ ಅದು ಪೂರಾ ಬಿಟ್ಬಿಟ್ಟು ಭೀಮಾ ಕೊರೆಗಾಂವ್ ಪ್ರಕರಣ ಅಂತಂದ್ರೆ ನರೇಂದ್ರ ಮೋದಿ ಅವರನ್ನ ಕೊಲ್ಲುವುದಕ್ಕೆ ಕೆಲವು ಮಾನವ ಹಕ್ಕುಗಳ ಕಾರ್ಯಕರ್ತರು ಭಯೋತ್ಪಾದಕರು ಸಂಚು ರೂಪು ಮಾಡಿದ್ದರು ಅಂತ ಹೊಸ ಪ್ರಕರಣ ಪಡ್ಕೊಳ್ತದೆ. ಇದನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ದೇಶಾದ್ಯಂತ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಜನರು ಹೋರಾಟ ಮಾಡ್ತಾ ಇದ್ದಾರೆ, ಮೋದಿ ಸರ್ಕಾರದ ನೀತಿಗಳ ವಿರುದ್ಧ, ಆದಿವಾಸಿಗಳ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಾಯಕರು ಎಲ್ಲರನ್ನೂ ಕೂಡ ಅವ್ರು ಬರೀ ಮಹಾರಾಷ್ಟ್ರದಲ್ಲೇ ಇರಬೇಕಾಗಿಲ್ಲ, ಎಲ್ಲೇ ಇದ್ರು ಕೂಡ ಅವರನ್ನ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಸೇರಿಸ್ಬಿಡೋದಕ್ಕೆ ಶುರು ಮಾಡ್ತಾರೆ. ಇದರ ಭಾಗವಾಗಿನೇ ಏನಾಗುತ್ತೆ, ಸ್ಟ್ಯಾನ್ ಸ್ವಾಮಿ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಪಾದ್ರಿಗಳು, ಪ್ರಧಾನವಾಗಿ ಅವರು ಎಲ್ಲಿ ಶಾಂತಿ ಬೋಧನೆ ಮಾಡ್ಕೊಂಡಿರುವುದಕ್ಕಿಂತ ನಿಜವಾದಂತ ಧರ್ಮ ಅಂತಂದ್ರೆ ಈ ಲೋಕದಲ್ಲಿ ಅತ್ಯಂತ ನಿಕೃಷ್ಟರಾಗಿ ಎಲ್ಲಾ ಹಕ್ಕುಗಳನ್ನ ನಿರಾಕರಣೆಯಿಂದ ಯಾರು ಬದುಕ್ತಾ ಇದ್ದಾರೆ ಅವರ ಪರವಾಗಿ ಹೋರಾಟ ಮಾಡುವುದೇ ನಿಜವಾದ ಧರ್ಮ ಅಂತ ಭಾವಿಸ್ತಾರೆ. ಅವ್ರು ಇನ್ಫ್ಯಾಕ್ಟ್ ಬೆಂಗಳೂರಿನ ಕ್ರಿಶ್ಚಿಯನ್ ಸಂಸ್ಥೆನಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ಸೀದಾ ಹೋಗಿ ಜಾರ್ಖಂಡ್ ಅಲ್ಲಿ ಆದಿವಾಸಿಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಪ್ರಧಾನವಾಗಿ ಅವ್ರೇನು ಹೋರಾಟ ಮಾಡ್ತಿರ್ತಾರೆ, ಆದಿವಾಸಿಗಳು ಇರುವಂತ ಕಡೆ 5th ಶೆಡ್ಯೂಲ್ ಅಂತ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಯಾವ್ದನ್ನ 5th ಶೆಡ್ಯೂಲ್ ಅಂತ ಅಂದ್ಬಿಟ್ಟು ಘೋಷಣೆ ಮಾಡ್ಲಾಗ್ತದೆ, ಅಲ್ಲಿ ಸರ್ಕಾರದ ಯಾವುದೇ ಕಾಯ್ದೆಗಳಾಗ್ಲಿ ಕಾನೂನಾಗ್ಲಿ ಅಭಿವೃದ್ಧಿ ಚಟುವಟಿಕೆಗಳಾಗ್ಲಿ ಜಾರಿಯಾಗುವುದಕ್ಕೆ ಮುಂಚೆ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಅಂತೇಳಿ ಅಲ್ಲಿರುವಂತ ಗಿರಿಜನರ ಆದಿವಾಸಿಗಳ ಅಭಿಪ್ರಾಯವನ್ನ ಪಡಿಬೇಕು. ಅವರ ಅಭಿಪ್ರಾಯದ ಮೇರೆಗೆ ರಾಜ್ಯಪಾಲ ಅದಕ್ಕೆ ಅನುಮತಿ ಕೊಡಬೇಕು. ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಅಲ್ಲಿ ಅಪಾರವಾದಂತ ಗಣಿ ಸಂಪನ್ಮೂಲಗಳಿರೋದ್ರಿಂದ ಕಾರ್ಪೊರೇಟ್ ಸಂಸ್ಥೆಗಳು ದೇಶೀಯ ಮತ್ತು ಬಹುರಾಷ್ಟ್ರೀಯ ವಿದೇಶಿ ಸಂಸ್ಥೆಗಳು ಬಂದು ಡ್ಯೂಟಿ ಮಾಡ್ತಾ ಇದ್ದಾವೆ. ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಗಳನ್ನ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿ ಫಾರೆಸ್ಟ್ ರೈಟ್ ಆಕ್ಟ್ ಅಂತ ಬಂತು 2006ರಲ್ಲಿ. ಅದರ ಪ್ರಕಾರ ಅರಣ್ಯದ ಒಳಗಡೆ ಜೀವನ ನಡೆಸ್ತೇವೆ, 3 ತಲೆಮಾರಿಂದ ಜೀವನ ನಡೆಸ್ತಿದ್ದೀವಿ ಅಂತ ಅಂದ್ಬಿಟ್ಟು ದಾಖಲೆಗಳನ್ನ ಕೊಟ್ರೆ ಅರಣ್ಯದ ಒಳಗಡೆನೆ ಅವರಿಗೆ ಭೂಮಿಯ ಹಕ್ಕನ್ನು ಕೂಡ ಕೊಡುವಂತ ಕಾಯ್ದೆ. ಈ ಕಾಯ್ದೆ ಇದ್ರೂ ಕೂಡ ಆದಿವಾಸಿಗಳನ್ನ ಅಲ್ಲಿ ವಲಸಿಗರು ಅಂತ ಪರಿಗಣಿಸಿ, ಅಲ್ಲಿ ಅಕ್ರಮ ಪ್ರವೇಶಿಗರು ಅಂತ ಅವ್ರನ್ನ ಪರಿಗಣಿಸಿ ಎತ್ತಂಗಡಿ ಮಾಡುವುದಕ್ಕೆ ಶುರುವಾಯಿತು. ಅದರ ವಿರುದ್ಧ ಹೋರಾಟ ಮಾಡಿದ್ರೆ ಜಾರ್ಖಂಡ್ ಆದಿವಾಸಿಗಳನ್ನ ಮಾವೋವಾದಿಗಳು ಅಂತೇಳಿ UAPA ಬಂಧನ ಮಾಡ್ತಾ ಇದ್ರು. ಸ್ಟ್ಯಾನ್ ಸ್ವಾಮಿಯರು ಈ 3 ವಿಷಯದ ವಿರುದ್ಧ ದೊಡ್ಡ ಹೋರಾಟಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು 2016, 17, 18ರಲ್ಲಿ. ಅದರ ಜೊತೆಗೆ ಏನು 4,000 ಆದಿವಾಸಿಗಳನ್ನ UAPA ಬಂಧನಕ್ಕೊಳಗಡೆ ಬಂಧಿಸಿತ್ತು, ಅದರ ಬಗ್ಗೆ PILಗಳನ್ನ ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಅದರ ಬಗ್ಗೆ ದಾಖಲೆಗಳನ್ನ ಸಂಗ್ರಹಿಸಿ ಸಾವಿರಾರು ಆದಿವಾಸಿಗಳನ್ನ UAPA ಇಂದ ಮುಕ್ತರನ್ನಗೊಳಿಸಿ ಬಿಡುಗಡೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ರು. ಹಾಗೇನೆ ಅಲ್ಲಿ ಜಾರ್ಖಂಡ್ನ ಆದಿವಾಸಿ ರೈತರು ಪಾತಾಳ್ಗಡಿ ಅಂತ ಒಂದು ಚಳವಳಿ ಶುರು ಮಾಡಿದ್ರು. ಪಾತಾಳ್ಗಡಿ ಚಳವಳಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಜಲ್ ಜಂಗಲ್ ಜಮೀನ್ ಇದು ನಮಗೆ ಸೇರುವಂತದ್ದು, ಇದು ಸಂಪೂರ್ಣ ನಮ್ಮ ಸ್ವಾಮ್ಯಕ್ಕೆ ಒಳಪಡಬೇಕು ಹೊರತು ಕಾರ್ಪೊರೇಟ್ನವ್ರಿಗಲ್ಲ ಅನ್ನುವಂತಹ ಒಂದು ಘೋಷಣೆ. ಆ ಪಾತಾಳ್ಗಡಿ ಚಳವಳಿಯನ್ನ ಬೆಂಬಲಿಸಿ ಫೇಸ್ಬುಕ್ ಅಲ್ಲಿ ಇವರೊಂದು ಪೋಸ್ಟ್ ಹಾಕಿದ್ರು. ಅದನ್ನೇನ್ ಮಾಡೋದಕ್ಕೆ ಇವರು
ದೇಶದ್ರೋಹಿ ಚಟುವಟಿಕೆಗಳಿಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ 2018 ಜುಲೈನಲ್ಲಿ ಏನಾಯ್ತು ಅಂತಂದ್ರೆ ಇವ್ರ ಮೇಲೆ ಒಂದು FIR ದಾಖಲಾಗಿದೆ. ಆದ್ರೆ ಅದರಿಂದ ಫರ್ದರ್ ಕೇಸ್ ಏನ್ ಮುಂದುವರೆದಿರುತ್ತೆ. ಆದ್ರೆ ಅದರ ನಡುವೆ ಏನಾಯ್ತು ನಿಮ್ಗೆ ಈಗಾಗಲೇ ಹೇಳಿದಂಗೆ 2018 ಜೂನ್ ನಲ್ಲಿ ದೇಶಾದ್ಯಂತ ಯಾರ್ಯಾರು ಆದಿವಾಸಿಗಳ ಪರವಾಗಿ ದಲಿತರ ಪರವಾಗಿ ಮೋದಿ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರು ಅವರೆಲ್ಲರನ್ನು ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಸಿಲುಕಕ್ಕೆ ಶುರು ಮಾಡ್ತಿದ್ರಲ್ಲ, ಅದರ ಮುಂದುವರಿಕೆಯ ಭಾಗವಾಗಿ ಆಗಸ್ಟ್ ಅಲ್ಲಿ ಇನ್ನೂ 5 ಕ್ಷೇತ್ರನ ಬಂಧಿಸಿದ್ರು ಹಾಗೂ ದೇಶಾದ್ಯಂತ ಬೇರೆ ಬೇರೆ ಕಡೆ ದಾಳಿಗಳನ್ನ ಮಾಡಿದ್ರು. ಅದ್ರ ಭಾಗವಾಗಿ ಸ್ವಾಮಿ ಅವ್ರ ಮೇಲೆ ಕೂಡ 2018 ಆಗಸ್ಟ್ ಅಲ್ಲಿ ಮೊದಲನೇ ದಾಳಿ ನಡೆಯುತ್ತದೆ. ಅವ್ರ ಮನೆ, ಅವ್ರ ಕಚೇರಿ ಎಲ್ಲವನ್ನು ಕೂಡ ದಾಳಿ ಮಾಡಿ ಅಲ್ಲೇನೋ ಸಾಮಾಜಿಕ ಪುರಾವೆ ಅಂತ ಹುಡುಕ್ತಾರೆ. ಇನ್ಫ್ಯಾಕ್ಟ್ ಇದ್ರ ವಿರುದ್ಧ ಒಂದು ಆಂಟಿಸಿಪೇಟರಿ ಬೇಲ್ ಕೂಡ ಆಗ್ತಾರೆ ಸ್ವಾಮಿ ಅವರು. ಆಗ ಜಾರ್ಖಂಡ್ ನ DGPಯನ್ನೇ ಇವರು ನಾನು ಬಂಧಿಸುವಂತ ಯಾವ ಉದ್ದೇಶವೂ ಇಲ್ಲ, ನಮಗೆ ಒಂದು ಅನುಮಾನ ಇತ್ತು, ಅದು ನಾವು ಬಗೆಹರಿಸಿಕೊಂಡಿದ್ದೀವಿ ಅಂತಾನೆ ಹೇಳಿಕೆ ಕೊಡ್ತಾರೆ. ಅದಾದ ನಂತರ 2019 ತನಕ ಏನು ನಡೆಯೋದಿಲ್ಲ. ಇದ್ರ ನಡುವೆ ನೀವು ಗಮನಿಸಬೇಕು, 2019ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಹೋಗ್ಬಿಟ್ಟು ಒಂದು ಶಿವಸೇನಾ ಕಾಂಗ್ರೆಸ್ ಇವರು ಸರ್ಕಾರ 2019 ಕೊನೆಯ ಭಾಗಕ್ಕೆ ಬರುತ್ತೆ. ಆಗೇನಾಗುತ್ತೆ 2020 ಜನವರಿನಲ್ಲಿ ಇದ್ದಕ್ಕಿದ್ದಾಗೇನೆ ಮಹಾರಾಷ್ಟ್ರ ಪೊಲೀಸರು ನಡೆಸಿದಂತ ತನಿಖೆಯನ್ನ ಮೋದಿ ಸರ್ಕಾರ NIA ಕೊಟ್ಬಿಡುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅಲ್ಲಿಂದ ಆಚೆಗೆ ಏನಾಗುತ್ತೆ, ಅದು ಮಹಾರಾಷ್ಟ್ರ ಸರ್ಕಾರದ ಸುಪರ್ದಿ ಆಚೆಗೆ ಹೋಗ್ಬಿಟ್ಟು NIA ಆಕ್ಟ್ ಕೆಳಗಡೆ UAPA ಈ ಕೇಸ್ಗಳೆಲ್ಲವೂ ಕೂಡ ಬಂದ್ಬಿಡುತ್ತೆ. ಆಗ 2020 ಅಕ್ಟೋಬರ್ 8ನೇ ತಾರೀಕು ಜುಲೈನಲ್ಲಿ ಮತ್ತೆ ದಾಳಿ ಮಾಡ್ತಾರೆ. ಜುಲೈ 25ರಿಂದ ಆಗಸ್ಟ್ 6ರಿಂದ ನಿರಂತರವಾಗಿ ಅವ್ರನ್ನ ತನಿಖೆ ಮಾಡ್ತಾರೆ ಸ್ವಾಮಿ ಅವ್ರನ್ನ. ಅವ್ರ ಹತ್ರದಿಂದ ಆಸ್ತಿ ಪಾಸ್ತಿ ಎಲ್ಲ ಮುಟ್ಟುಗೋಲಾಗ್ತಾರೆ. ಏನ್ ಆಸ್ತಿ ಪಾಸ್ತಿ ಇರುತ್ತೆ, ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ, ಅದನ್ನು ಕೂಡ ಅವ್ರು ಮುಟ್ಟುಗೋಲಾಗ್ತಾರೆ. 2020 ಆಗಸ್ಟ್ಗೆ ತನಿಖೆ ಮುಗೀತು ಅಂತ ಹೋದ್ರು ಕೂಡ 2020 ಅಕ್ಟೋಬರ್ 8ಕ್ಕೆ ಮತ್ತೆ ಇವ್ರನ್ನ ಬಂಧಿಸಿ ತಗೊಂಡ್ಬಂದು ಜೈಲ್ಗೆ ಹಾಕ್ತಾರೆ. ಈಗಾಗ್ಲೇನೆ ಪಾರ್ಕಿಂಗ್ ಬಂಧಿಸಿ ಇರ್ತದೆ. ಇದು ಭೀಮಾ ಕೊರೆಗಾಂವ್ ಪ್ರಕರಣದ ಸಾರಾಂಶ. ಅದು ಶುರುವಾದದ್ದು ದಲಿತರು ತಮ್ಮ ಅಸ್ಮಿತೆಗಾಗಿ ಹೋರಾಟ ಮಾಡುವ ಮೂಲ ಅಸಲಿ ಹೋರಾಟ. ಆದ್ರೆ ಅದನ್ನ ಇವರು ಒಂದು ದೊಡ್ಡ ಭಯೋತ್ಪಾದನಾ ಹೋರಾಟ ಅಂತ ಚಿತ್ರಿಸಿ ದೇಶಾದ್ಯಂತ ಯಾರ್ಯಾರು ಹೋರಾಟಗಾರರಿದ್ರು ಅವರೆಲ್ಲರೂ ಕೂಡ ಭೀಮಾ ಕೊರೆಗಾಂವ್ ಮುಸುಕಿನಲ್ಲಿ ನರೇಂದ್ರ ಮೋದಿ ಅವರನ್ನ ಕೊಲ್ಲುವುದಕ್ಕೆ ಸಂಚು ಮಾಡ್ತಿದ್ರು ಅಂತ ಹೇಳಿ ಅವರೆಲ್ಲರನ್ನು ಸೇರ್ಸೋದಕ್ಕೆ ಶುರು ಮಾಡ್ತಿದ್ದಾರೆ. ಈ ಸಂಚುಗಳಿಗೆ ಅವರು ತೋರಿಸ್ತಿರೋ ಪುರಾವೆ ಏನಪ್ಪಾ ಅಂತಂದ್ರೆ ಅಲ್ಲೇನೋ ಇಬ್ಬರ ಕಂಪ್ಯೂಟರ್ಗಳ 3-4 ಜನರ ಕಂಪ್ಯೂಟರ್ ಅಲ್ಲಿ ಮೋಹನ್ ಅಂತ ಮಾವೋವಾದಿ ಪಕ್ಷದ ಒಬ್ಬ ನಾಯಕನ ಜೊತೆ ಇವರು ಮಾಡ್ಕೊಂಡಂತ ಪತ್ರೋತ್ತರಗಳು ಅಂತ ತೋರಿಸ್ತಿದ್ದಾರೆ. ಆದ್ರೆ ಮೊನ್ನೆ ಅಮೆರಿಕದ ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಆರ್ಸೆನಲ್ ಫೋರೆನ್ಸಿಕ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಏನಿದೆ, ಅವರು ಇವರ ಇಬ್ಬರ ಕಂಪ್ಯೂಟರ್ಗಳಲ್ಲಿ ಇರುವಂತ ದಾಖಲೆಗಳೆಲ್ಲವನ್ನೂ ಅಧ್ಯಯನ ಮಾಡಿ ಒಂದು ಮಾಲ್ವೇರ್ ಮೂಲಕ ಬೇರೊಬ್ಬ ವ್ಯಕ್ತಿ ಇವರ ಕಂಪ್ಯೂಟರ್ಗಳಲ್ಲಿ ಈ ದಾಖಲೆಗಳನ್ನ ಇನ್ಸ್ಟಾಲ್ ಮಾಡಿದ್ರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. 4 ತಿಂಗಳ ಕೆಳಗಡೆ ರೋನಾ ವಿಲ್ಸನ್ ಅವರ ಕಂಪ್ಯೂಟರ್ ಅಲ್ಲೂ ಕೂಡ ಇದೇ ರೀತಿ ಸುಳ್ಳು ದಾಖಲೆಗಳನ್ನ ಮಾಲ್ವೇರ್ ಮೂಲಕ ಸ್ಥಾಪನೆ ಮಾಡಿದ್ರು ಅಂತಾನು ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಭೀಮಾ ಕೊರೆಗಾಂವ್ನ ಸರ್ಕಾರ ಬಳಸ್ಕೊಳ್ತಿರೋ ಪರಿಸ್ಥಿತಿ. ಭೀಮಾ ಕೊರೆಗಾಂವ್ನ ಅಸಲಿ ಮತ್ತು ನಕಲಿ ಪ್ರಕರಣಗಳ ಚಹರೆಗಳು. ತುಂಬಾ ತುಂಬಾ ಸುವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್.